ಮಾಜಿ ಕಂಬಳ ಓಟಗಾರ ಧಾರ್ಮಿಕ ಸಹಕಾರಿ ಮುಂದಾಳು ಹುಳಿ ಗ್ರಾಮದ ಕಕ್ಕೆಪದವು ಕಿಂಜಾಲು ನಿವಾಸಿ ಜಯಾ ಶೆಟ್ಟಿ ಕಿಂಜಾಲು ಅವರು ಅಸೌಖ್ಯದಿಂದ ಇಂದು ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಮೃತರು ಪತ್ನಿ, 3 ಪುತ್ರಿಯರನ್ನು ಅಗಲಿದ್ದಾರೆ. ಪ್ರಗತಿಪರ ಕೃಷಿಕರಾಗಿದ್ದ ಜಯ ಶೆಟ್ಟಿ ಅವರು ಉದಯವಾಣಿಯಿಂದ ಕುಗ್ರಾಮವೆಂದು ಗುರುತಿಸಲ್ಪಟ್ಟಿದ್ದ ಹುಳಿ ಗ್ರಾಮದಲ್ಲಿ ಸೌಲಭ್ಯಗಳ ಕೊರತೆಗಳ ಮಧ್ಯೆ ಉತ್ತಮ ಕೃಷಿ ಸಾಧನೆಯನ್ನು ಮಾಡಿದರು. ಕಂಬಳ ಕ್ಷೇತ್ರದಲ್ಲಿ ಓಟಗಾರರಾಗಿ ಪ್ರಖ್ಯಾತಿಯನ್ನು ಪಡೆದಿದ್ದ ಅವರು ಕಂಬಳ ಕ್ಷೇತ್ರದ ಅದ್ವಿತೀಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನು ಪಡೆದಿದ್ದರು. ಸುಮಾರು 70ರ ದಶಕದ ಆರಂಭದಲ್ಲಿ ಕಕ್ಕೆಪದವು ಡಿಕಯ್ಯ ಪೂಜಾರಿ, ಪುಣ್ಕೆದಡಿ ಹಣ್ಣು ಭಂಡಾರಿ ಅವರ ಕೋಣಗಳನ್ನು ಓಡಿಸುತ್ತಿದ್ದವರು. ಬಳಿಕ ಕಾಡಬೆಟ್ಟು ದಿವಂಗತ ನಾರಾಯಣ ರೈ ಅವರ ಕೋಣಗಳನ್ನು ಹಗ್ಗ ಹಿರಿಯ ವಿಭಾಗದಲ್ಲಿ ಓಡಿಸುತ್ತಿದ್ದು ಸುಮಾರು 1.5 ದಶಕಗಳ ಕಾಲ ನಿರಂತರ ಪದಕವನ್ನು ಪಡೆದು ನಂಬರ್ 1 ಸ್ಥಾನದಲ್ಲಿ ವಿರಾಜಿಸಿದ್ದರು. ಆದರೆ ಯಾವುದೇ ಸಂಭಾವನೆ ಪಡೆದೇ ಕಂಬಳ ಸೇವೆ ಸಲ್ಲಿಸಿದ ಹಿರಿಮೆ ಅವರದ್ದಾಗಿತ್ತು. ಸ್ವಾಮಿನಿಷ್ಠ ಓಟಗಾರ ಎಂಬ ಗೌರವವನ್ನು ಪಡೆದಿದ್ದರು. ಯುವ ಓಟಗಾರರಿಗೆ ಮಾರ್ಗದರ್ಶಕರಾಗಿದ್ದರು.